ಮಂಗಳೂರು ಸೆಂಟ್ರಲ್ ಎಕ್ಸೈಸ್ ಅಂಡ್ ಸೆಂಟ್ರಲ್ ಟ್ಯಾಕ್ಸ್ ಕಮಿಷನರೇಟ್ ವತಿಯಿಂದ ನೂತನ ಜಿಎಸ್ಟಿ ರಿಟರ್ನ್ಸ್ ಬಗ್ಗೆ ಫೀಡ್ಬ್ಯಾಕ್ ದಿವಸ್ ಅನ್ನು ಆಚರಿಸಲಾಯಿತು. ಮಂಗಳೂರಿನ ಅತ್ತಾವರದಲ್ಲಿರುವ ಆದಾಯ ತೆರಿಗೆ ಭವನದಲ್ಲಿ ಕಾರ್ಯಕ್ರಮ ನಡೆಯಿತು. 2020 ಏಪ್ರಿಲ್ 1ರಿಂದ ಜಾರಿಯಾಗಲಿರುವ ನೂತನ ರಿಟರ್ನ್ಸ್ ಬಗ್ಗೆ ತೆರಿಗೆದಾರರಿಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಮತ್ತು ಇರುವಂತಹ ಗೊಂದಲಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಸುಮಾರು 150ಕ್ಕೂ ಅಧಿಕ ತೆರಿಗೆ ಪಾವತಿದಾರರು ಪಾಲ್ಗೊಂಡಿದ್ದರು. ಮಂಗಳೂರು ಸೆಂಟ್ರಲ್ ಎಕ್ಸೈಸ್ ಅಂಡ್ ಸೆಂಟ್ರಲ್ ಟ್ಯಾಕ್ಸ್ ಕಮಿಷನರೇಟ್ನ ಕಮಿಷನರ್ ಇಮಾಮುದ್ದೀನ್ ಅಹಮದ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇಲಾಖೆಯ ಅಧಿಕಾರಿಗಳು ನ್ಯೂ ರಿಟರ್ನ್ಸ್ ಫೈಲಿಂಗ್ ಮತ್ತು ಅಪ್ಲೋಡಿಂಗ್ ಬಗ್ಗೆ ಪ್ರಾತ್ಯಕ್ಷಿಕೆ ನಡೆಸಿಕೊಟ್ಟರು. ಈ ವೇಳೆ ಮಾತನಾಡಿದ ಮಂಗಳೂರು ಸೆಂಟ್ರಲ್ ಎಕ್ಸೈಸ್ ಅಂಡ್ ಸೆಂಟ್ರಲ್ ಟ್ಯಾಕ್ಸ್ ಕಮಿಷನರೇಟ್ನ ಕಮಿಷನರ್ ಇಮಾಮುದ್ದೀನ್ ಅಹಮದ್ ಅವರು ನೂತನ ತೆರಿಗೆ ರಿಟರ್ನ್ಸ್ ಬಗ್ಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಮತ್ತು ನೂತನ ತೆರಿಗೆ ಬಗ್ಗೆ ತೆರಿಗೆದಾರರ ಅಭಿಪ್ರಾಯಗಳನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ ಫೀಡ್ಬ್ಯಾಕ್ ದಿವಸ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. Today, as part of this feedback divas, we organized a live demo here, and almost 150 taxpayers, practitioners participated across the commissariat in places as far as Haliyal, Kumta, Honnavar, Karwar, Kundapur, Udupi, and also we have received almost 300 feedbacks from them. We will be sending to the ministry. We are analyzing it. We will send to the ministry, and also we showed demo of the how to file it, and also they filed almost this returns, almost 1000 returns has been filed today. ಅಲ್ಲದೆ ನೂತನ ರಿಟರ್ನ್ಸ್ ಅನ್ನು ಈ ಹಿಂದೆ ಇದ್ದುದಕ್ಕಿಂತ ಸರಳೀಕರಿಸಲಾಗಿದೆ. 5 ಕೋಟಿಗಿಂತ ಕಡಿಮೆ ಟರ್ನ್ ಓವರ್ ಇರುವ ತೆರಿಗೆದಾರರ ಅನುಕೂಲಕ್ಕೆ RET1, ಸುಗಮ್ ಮತ್ತು ಸಹಜ್ ಎನ್ನುವ 3 ಸರಳ ವಿಧಾನವನ್ನು ಪರಿಚಯಿಸಲಾಗಿದೆ ಎಂದರು. New returns are more simplified as compared to earlier returns, and also less in numbers, and specifically for those taxpayers whose turnover is less than 5 crores. So government is introducing 3 types of returns: RET1, then Sugam and Sahaj. These 3 types of returns will be there. ಇನ್ನು ನೂತನ ರಿಟರ್ನ್ಸ್ನಲ್ಲಿ ಅಮೆಂಡ್ಮೆಂಟ್ಗೆ ಪ್ರಾವಿಷನ್ ಒದಗಿಸಲಾಗಿದೆ. ನಕಲಿ ಇನ್ವಾಯ್ಸ್ಗಳನ್ನು ಪತ್ತೆ ಹಚ್ಚುವಲ್ಲಿ ಸುಲಭವಾಗಲಿದೆ ಎಂದು ಮಾಹಿತಿ ನೀಡಿದರು. As I told that there is a feature in this returns that invoices will be matched, and then by matching the invoices it will be difficult for the taxpayers or the persons who are not providing who are not supplying anything, but they are issuing fake invoices. So the receiver of the goods, he will not be able to avail credit on those invoices which is not entered in the system in the return.